ರಾಜ್ಯೋಡು ಓಟು ಮುಗಿನಿಡ್ದ ಬೊಕ್ಕ ಶಾಸಕರು ಮೀನುಗಾರರ ಸಮಸ್ಯೆ ಪರಿಹಾರ ಮಲ್ಪುವೆರು ರಾಜ್ಯೋಡ್ಲ ಬಿಜೆಪಿ ಸರ್ಕಾರ ಬರ್ಪುನೊಂದು ಬಿಜೆಪಿ ನಾಯಕಿ ತಾರಾ ಅನುರಾಧ ಪಂತೆರು ಆರು ಕುಡ್ಲಡ್ ಮೀನು ಮಾರ್ಕೆಟ್ ಬಿಜೆಪಿ ಪ್ರಚಾರ ಮಲ್ಪನಾಗ ಪೊಂಚುಲ್ಲೆಡ ಪಾತಿರಿಯರು ಸಿನಿಮಾ ನಟಿ ಬಿಜೆಪಿದ ನಾಯಕಿ ತಾರಾ ಅನುರಾಧ ಗುರುವಾರ ಕುಡ್ಲಕ್ ಬತ್ತಿನಾರು ಮೀನ್ ಮಾರ್ಕೆಟ್ ಪೊಂಜೋನಕ್ಲೆಡ ಪಾತಿರ್ದು ಬಿಜೆಪಿ ಪಕ್ಷನು ಗೆಂದಾವುಡು ನರೇಂದ್ರ ಮೋದಿ ಕೂಡ ಪ್ರಧಾನಿ ಆವಡೊಂದು ಕೇನುಂದಿರು ತಾರಾ ಅನುರಾಧನ ಎತ್ಕೊನ್ನ ಮೀನುಗಾರ ಪೊಂಜೋನಕ್ಲು ಕೇಸರಿ ಶಾಲ್ ಪಾಡ್ದು ತರಿಕು ಮುಟ್ಟಾಲಿದ್ದು ಎತ್ಕೊಂಡಿರು ಈ ಪೊರ್ತುಡು ಮೀನ್ ಮಾರ್ನ ಪೊಂಜೋಲು ಅಕ್ಲಿನ ಸಮಸ್ಯೆಲೇನು ತುಂಬುದಿಯರು ಪೊಂಜೋಲೆಡ ತಾರಾ ಪಾತಿರ್ದು ಓಟು ಕರಿಯಡು ನಮ್ಮ ಶಾಸಕರ್ನಿಕ್ಲಿನ ಸಮಸ್ಯೆ ಪರಿಹಾರ ಮಲ್ಪೇರು ರಾಜ್ಯೋಡು ಬಿಜೆಪಿ ಅಧಿಕಾರಕ್ಕೆ ಬರ್ಪುನೊಂದು ಪಂಡಿರು ಶಾಸಕರ ವೇದವ್ಯಾಸ ಕಾಮತ್ ರಾಜ್ಯ ಬಿಜೆಪಿ ಜತೆ ಮಾಹಿತಿದಾರರು ಸುಲೋಚನಾ ಜಿಕೆ ಭಟ್ ಜಿಲ್ಲಾ ಬಿಜೆಪಿ ಪೊಂಜೋಲಿನ ಮೋರ್ಚಾ ಗುರ್ಕಾರ್ದಿ ಪೂಜಾ ಭಟ್ ರೂಪಾಡಿ ಬಂಗೇರ ತುಂಬಾ ವರ್ಷದಿಂದ ಇದು ಪ್ರತ್ಯೇಕವಾಗಿ ನಮಗೆ ಮೀನ್ ಮಾರ್ಕೆಟ್ ಇಲ್ಲೇ ಬೇಕು. ಯಾಕಂದ್ರೆ ಈಗ ಹೇಳ್ತಾರೆ ಸ್ಮಾರ್ಟ್ ಸಿಟಿಯ ಇದರಲ್ಲಿ ನಾವೆಲ್ಲ ಒಂದೇ ಕಡೆ ಕೊಂಡೋಗಿ ಹಾಕ್ತೇವೆ ಅಂತ. ಆಗ ಏನಾಗ್ತದೆ, ಹೆಂಗಸರೊಂದನ್ನು ಬಿಟ್ಟು ಮೀನ್ ತಂದದ ಅದನ್ನು ಮಾರ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಈಗ ಜನಗಳಿಗೆ ಅಂದ್ರೆ ಸಮಯ ಇಲ್ಲ, 5 ನಿಮಿಷ ಸಮಯದಲ್ಲಿ ಮೀನ್ ತಗೊಂಡು ಹೆಂಗಸರ ಮಕ್ಕಳ ಲಾಲನೆ ಪಾಲನೆ ಅದರೊಟ್ಟಿಗೆ ನಳಿನ್ ಕುಮಾರ್ ಕಟೀಲ್ ರವರ ಪರವಾಗಿ ಮಂಗಳೂರಿನ ಮೀನು ಮಾರುಕಟ್ಟೆಗೆ ಬಂದು ನಮ್ಮ ಪ್ರಚಾರವನ್ನು ಮಾಡ್ತಿದ್ದೇನೆ. ಬಹಳ ಬೇಜಾರನಿಸುವ ಅಥವಾ ನೋವನಿಸುವ ಸಂಗತಿ ಅಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ, ಇಲ್ಲಿ ಮೀನುಗಾರರ ಸಮಸ್ಯೆ ಹಾಗೂ ಇಲ್ಲಿ ಇವರು ಮಾರುಕಟ್ಟೆಗೆ ಎಲ್ಲರೂ ಕೇಳ್ತಿರೋದು ಏನಂತಂದರೆ ಮೀನು ಮಾರಾಟ ಮಾಡೋದು. ನಮಗೆ ಮೀನು ಮಾರುಕಟ್ಟೆಯನ್ನು ಬೇರೆ ಕಡೆ ಸ್ಥಳಾಂತರಿಸ್ತಾರೆ, ಅದು ಬೇಡ, ನಮಗೆ ಇಲ್ಲೇ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಸ್ಪಂದಿಸಲಿಲ್ಲ ಅನ್ನೋದು ಇವರ ನಿಜವಾದ ಕೊರಗು ಅಥವಾ ಬೇಜಾರು. ನನಗೆ ಆ ಬೇಸರದೊಂದಿಗೆ ನಮಗೆ ಒಂದು ಸಂತೋಷದ ಸಂಗತಿ ಅಂತಂದರೆ ಆಹಾರ ಮತ್ತು ನಾಗರಿಕ ಪೂರೈಕೆಯಲ್ಲಿ ಮೀನುಗಾರಿಕೆ ಕೂಡ ಅದೊಂದು ಒಂದು ಭಾಗವಾಗಿ ಆ ಮಿನಿಸ್ಟ್ರಿಯಲ್ಲಿ ಇತ್ತು, ಸೆಂಟ್ರಲಲ್ಲಿ, ಕೇಂದ್ರದಲ್ಲಿ. ಆದರೆ ಈಗ ಮೋದಿರವರ ಸರ್ಕಾರ ಅದನ್ನು ಸಪ್ರೇಟಾಗಿ ಮೀನುಗಾರಿಕೆಯನ್ನು ಫಿಶರೀಸನ್ನೇ ಬೇರೆ ಒಂದು ಇಲಾಖೆಯನ್ನು ಮಾಡಿ ಅಲ್ಲಿಗೆ ಒಂದು ಸಪ್ರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಒಬ್ಬ ಮಿನಿಸ್ಟ್ರಿಯನ್ನು ಅಥವಾ ಒಬ್ಬ ಮಿನಿಸ್ಟ್ರನ್ನು ನೇಮಕ ಮಾಡುವಂಥ ಕೆಲಸವನ್ನು ಈಗ ಮಾಡಿದ್ದಾರೆ.